ಬೆಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ತಾನು ವಾಸವಿದ್ದ ಮನೆಯಲ್ಲಿ ಹೈಡ್ರೋ ಗಾಂಜಾ ಬೆಳೆದ ವಿದೇಶಿ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಜಾವೇದ್ ರುಸ್ತಂಪುರಿ ಎಂಬಾತ ಬಂಧಿತ ಆರೋಪಿ. ಇರಾನಿ ಮೂಲದ ಗಾಂಜಾ ಬೆಳೆಗಾರ ಅಂಧರಾಗಿದ್ದು ಇಲ್ಲಿನ ಬಿಡದಿ ಈಗಲ್ಟನ್ ರೆಸಾರ್ಟ್ ಬಳಿಯ ವಿಲ್ಲಾದಲ್ಲಿ ಬೆಳೆದಿದ್ದ ಹೈಡ್ರೋ ಗಾಂಜಾವನ್ನ ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ಬೆಂಗಳೂರಿನ ಡಿಜೆ ಹಳ್ಳಿಯಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಹೈಡ್ರೋ ಗಾಂಜಾ ಗಿಡಗಳನ್ನು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿ 1.5 ವರ್ಷದಿಂದ ವಿಲ್ಲಾದಲ್ಲೇ ಗಾಂಜಾ ಬೆಳೀತಾ ಇದ್ದ ಎನ್ನಲಾಗಿದೆ. ಮನೆಯ ಟೆರೆಸ್ ಹಾಗೂ ರೂಮ್ನಲ್ಲಿ ಹೈಡ್ರೋ ಗಾಂಜಾ ಗಿಡಗಳು ಹಾಗೂ ಕೆಮಿಕಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆನ್ಲೈನ್ ಮುಖಾಂತರ ಸೀಡ್ಸ್ ತರಿಸಿ ಇಲ್ಲಿ ಹೈಡ್ರೋ ಗಾಂಜಾ ಬೆಳೀತಾ ಇದ್ದ ಎನ್ನಲಾಗಿದೆ. ಹೈಡ್ರೋ ಗಾಂಜಾದ ಬೆಲೆ 3 ಕೋಟಿಗೂ ಅಧಿಕ ಎಂದು ಅಂದಾಜು ಮಾಡಲಾಗಿದೆ.